ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಎಳ್ಳಿನ ಉಂಡೆ ಮಾಡುವ ಅಂತಿದ್ದೇನೆ. ಬನ್ನಿ ಹೇಗೆ ಮಾಡೋದು ನೋಡುವ. ಫಸ್ಟ್ ಗ್ಯಾಸ್ ಹಚ್ಕೊಳ್ಳೋಣ. ಬಾಣಲೆ ಇಟ್ಕೊಳ್ತೇನೆ. ಬಿಸಿ ಆಗ್ತಾ ಬಂತು. ಈಗ ಎಳ್ಳು ಹಾಕ್ಕೊಳ್ತೇನೆ. ಎಳ್ಳನ್ನು ಹುರ್ಕೊಳ್ಳೋಣ. 1 ಕಪ್ ಎಳ್ಳು ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಕಾಯ್ತಾ ಬಂತು. ಇದು ಅಂದರೆ ಎಲ್ಲ ಉಬ್ಬಿ ಬರ್ತದೆ ನೋಡಿ, ಈ ರೀತಿ ಬರಬೇಕಿದ್ದು. ಈಗ ಸಾಕು, ಇಲ್ಲದಿದ್ದರೆ ಕಪ್ಪಾಗುತ್ತಲ್ಲ. ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಇದು ಸ್ಪೂನ್ ದೊಡ್ಡದಲ್ಲ, ಅದಕ್ಕೆ 150 ಗ್ರಾಮ್ ಬೆಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಕರಗಿದೆ. ಇದು ತುಂಬ ಕಪ್ಪಾಗಬಾರ್ದು, ಇಷ್ಟಾದರೆ ಸಾಕು. ನೋಡಿ, ಈ ರೀತಿ ಬಂದರೆ ಸಾಕು. ನೋಡಿ, ಈ ರೀತಿ ಬಂದರೆ ಸಾಕು. ಈಗ ಎಳ್ಳನ್ನು ಹಾಕೊಳ್ಳೋಣ. ನೋಡಿ, ಇದು ಸಾಕಿನ್ನು. ಇದಾಯಿತು ಅಂದರೆ ಇಷ್ಟಿದ್ದರೆ ಸಾಕು, ಮತ್ತು ಅದು ಗಟ್ಟಿ ಆಗ್ತದೆ ಕೆಳಗಿಟ್ಟ ಮೇಲೆ. ಈಗ ನೋಡಿ, ಉಂಡೆ ಕಟ್ಟಿಕೊಳ್ಳೋಣ. ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿಕೊಳ್ಬೇಕು. ಇಲ್ಲದಿದ್ದು ಎಲ್ಲ ತಣ್ಣಗಾದರೆ ಮತ್ತೆ ಉಂಡೆ ಕಟ್ಟಿಕೊಳ್ಳಲಿಕ್ಕೆ ಬರೋದಿಲ್ಲ ಅದು. ಮತ್ತು ಅದು ತುಂಬ ಗಟ್ಟಿ ಆದರೆ ಕಟ್ಟಲಿಕ್ಕೇ ಬರೋದಿಲ್ಲ ಅಂತಿದ್ದರೆ ಮತ್ತು ಇನ್ನೊಂಚೂರು ಬಿಸಿ ಇಟ್ಕೊಂಡು ಕಟ್ಟಬೇಕಾಗ್ತದೆ. ಆಗ ಸ್ವಲ್ಪ ತುಪ್ಪ ಸೇರಿಸಿ ಕಟ್ಟಿಕೊಳ್ಳಿ. ಈಗ ಎಲ್ಲ ಹೀಗೇ ಮಾಡ್ಕೊಳ್ತೇನೆ ನಾನು. ನೋಡಿ, ಎಳ್ಳಿನ ಉಂಡೆ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ಆದರೆ ಇದು ಏನಂದರೆ, ನಾವು ನೋಡುವಾಗ ಮಾಡಲಿಕ್ಕೆ ತುಂಬ ಈಸಿ ಅಂತ ಅನ್ನಿಸ್ತದೆ. ಆದರೆ ಈಸಿ ಉಂಟು, ಕಷ್ಟ ಅಂತಲ್ಲ. ಅದನ್ನು ನಾವು ಅದರ ಒಂದು ಪಾಕವನ್ನು ಹೇಗೆ ಮಾಡಬೇಕು, ಮತ್ತು ಅದು ಸ್ವಲ್ಪ ನಾವು ಕೆಳಗಿಳಿಸಿ, ತುಂಬ ಗಟ್ಟಿ ಆದಮೇಲೆ ಕೆಳಗಿಳಿಸಿದರೆ ನಮಗೆ ಅದು ಉಂಡೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸ್ವಲ್ಪ ತೆಳು ಇರುವಾಗ ನಾವು ಕೆಳಗಿಡಬೇಕು. ಸ್ವಲ್ಪ ತಣ್ಣಗಾಗ್ತಿರುವಾಗ, ಹದ ಬಿಸಿ ಇರುವಾಗ ನಾವು ಅದನ್ನು ಉಂಡೆ ಕಟ್ಟಿಕೊಳ್ಬೇಕು. ನೋಡಿ, ನಾನು ಮಾಡಿದ್ದೇನೆ, ಕರೆಕ್ಟಾಗಿ ನಿಮಗೆ ತೋರಿಸಿದ್ದೇನೆ. ಮತ್ತೆ ಒಂದು ವೇಳೆ ಗಟ್ಟಿ ಆದರೆ ಅದನ್ನು ನಾವು ಮತ್ತೆ ಸ್ವಲ್ಪ ಬಿಸಿ ತುಪ್ಪ ಹಾಕಿಕೊಂಡು ಸ್ವಲ್ಪ ಬಿಸಿ ಇಟ್ಟು ಮತ್ತೆ ಉಂಡೆ ಕಟ್ಟಿಕೊಳ್ಬಹುದು. ಆದರೆ ಒಂದೇ ಸಲ ಕಟ್ಟಿಕೊಂಡ್ರೆ ಒಳ್ಳೆಯದಾಗುತ್ತೆ. ನೀವು ಹಾಗೆ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.